ಏಪ್ರಿಲ್ 28 ಮತ್ತು 29ರಂದು ನಡೆಯಲಿರುವ ವಿಟ್ಲದ ಮೇಗಿನಪೇಟೆ ಮಹಾಮಾಯಿ ಅಮ್ಮನವರ ದೈವಸ್ಥಾನದ ಮತ್ತು ಸಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಾರಿಪೂಜೆಯ ಆಮಂತ್ರಣ ಪತ್ರಿಕೆಯನ್ನು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಉದ್ಯಮಿ ಸತೀಶ್ ಕುಮಾರ್ ಆಳ್ವ ಇರಾಬಾಳಿಕೆ ಬ್ರಹ್ಮಕಲಶೋತ್ಸವದ ಲಕಡಿಪ್ ಬಿಡುಗಡೆಗೊಳಿಸಿದರು. ಗೌರವಾಧ್ಯಕ್ಷ ಕೃಷ್ಣಯ್ಯ ಕೆ ವಿಟ್ಲಾರಮನೆ, ಶ್ರೀಕಂಠ ವಿಟ್ಲಾರಮನೆ, ಜಯರಾಮ್ ಬಳ್ಳಾಲ್ ವಿಟ್ಲಾರಮನೆ, ಅಧ್ಯಕ್ಷ ಗಣೇಶ್ ಆಳ್ವ ಕಲ್ಲಗತ್ತೆ, ಕಾರ್ಯಾಧ್ಯಕ್ಷ ಪದ್ಮನಾಭ ಗೌಡ ಚಂದಪ್ಪಾಡಿ, ಕೋಶಾಧಿಕಾರಿ ವಿ ರಾಮದಾಸ್ ಶೆಣಿ, ಕಾರ್ಯದರ್ಶಿ ರಾಜೇಶ್ ವಿಟ್ಲ, ಆಡಳಿತ ಮುಖ್ಯಸ್ಥರಾದ ವಿ ಶೀನಾ, ಜಗನ್ನಾಥ್ ಸಾಲ್ಯಾನ್, ಅರುಣ್ ಎಂ ವಿಟ್ಲ, ಭವಾನಿ ರೈ ಕೊಲ್ಯ, ಶ್ರೀನಿವಾಸ್ ಚಂದಳಿಗೆ ಮೊದಲಾದವರು ಉಪಸ್ಥಿತರಿದ್ದರು.